ರಾಜ್ಯ ನಗರಾಭಿವೃದ್ಧಿ ಸಚಿವ ಬಿ.ಎ. ಬಸವರಾಜ್ ಅವರು ಇಂದು ಬೆಳಿಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದು ನಗರದ ಹಂಪನಕಟ್ಟೆ ಜಂಕ್ಷನ್, ಎಮ್ಮೆಕೆರೆ ಈಜುಕೊಳ, ವೆನ್ಲಾಕ್ನ ನೂತನ ಕಾಮಗಾರಿ, ಮಂಗಳಾದೇವಿಯ ಗುಜ್ಜರಕೆರೆಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವೀಕ್ಷಿಸಿದರು. ಅಲ್ಲದೆ ಕಾಮಗಾರಿ ವೀಕ್ಷಣೆ ನಡೆಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಮುಂಬರುವ ಮಳೆಗಾಲದ ಮುನ್ನ ಹಲವು ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಬಿಟ್ಟುಕೊಡುವಂತೆ ಸೂಚಿಸಿದರು. ಈ ಸಂದರ್ಭ ಅಧಿಕಾರಿಗಳು ಕೆಲವು ಕಾಮಗಾರಿಗಳನ್ನು ನಿರ್ವಹಿಸಲು ಆಗಿರುವ ವಿಳಂಬಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದರು. ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ ಮಿಜಾರು, ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು, ಮಂಗಳೂರು ನಗರ ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಸೇರಿದಂತೆ ಹಲವು ಮಂದಿ ಈ ಸಂದರ್ಭ ಉಪಸ್ಥಿತರಿದ್ದರು. ಆಯ್ತು, ನೀವು ಹೇಳಿದ್ರೆ ನಾಕೆ ಆಕೆನ್ ಕಾಲ್ದ ಒಂದು ಮೀಟಿಂಗ್ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಎಲ್ಲೆಲ್ಲಿ ಈ ರೀತಿಯಾದ ಸಮಸ್ಯೆಗಳಿದೆ ನೀವು ಹೇಳಿದ್ರೆ ನಾನು ಬಟ್ ಎನಿವೇ ಮಾರ್ಚ್ ಯು ವಿಲ್ ಬಿ ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್. ಯು ಹ್ಯಾವ್ ಟು ಇನಾಗ್ರೇಟ್ ದಿಸ್ ಮಾರ್ಚ್ ಹೇಳಿದ್ದಾರೆ. ಆಗಿಲ್ಲ ಅಂದರೆ ಅಕ್ವಿಷನ್ಗೆ ಹೋಗಬೇಕು ಸರ್. ಬಟ್ ಯಾರು ಬೈ ಮಾಡ್ತಾರಂತ ಅದನ್ನು ಮೇಲೆ ಬರುತ್ತೆ ಸರ್. ಈಗ ಯಾರು ಇಲ್ಲಿ ಲೋಕಲ್ದವ್ರು ತೊಗೊಂಡಿದ್ದಾರೆ ಅಂದರೆ ಮತ್ತು ನಾವು ಡಿಟಿಯನ್ನು ತೊಗೊಳೋದಕ್ಕೆ ಅವಕಾಶ ಇದೆ, ಮಾತಾಡ್ಬೋದು ಸರ್. ಬಟ್ ಯಾರು ತೊಗೊಳ್ತಾರಂತ ನಮಗೆ ಗೊತ್ತಿಲ್ಲ ಸರ್. ಸೊ ಅದು NCLTಯಲ್ಲಿ ಕೇಸ್ಗಳಿರೋದ್ರಿಂದ ಈಗ ಯಾವುದೇ ಡಿಸಿಷನ್ ತೊಗೊಳಿಕ್ಕೆ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ ಸರ್. MP ಸಾಹೇಬ್ರಿಂದ ಒಂದು MP ಲ್ಯಾಡಲ್ಲಿ ಮಾಡಲಿಕ್ಕೆ ಮುಂಚೆ ಪ್ಲಾನ್ ಇತ್ತು ಸರ್, ಸ್ಮಾರ್ಟ್ ಸಿಟಿ ಬರೋಕ್ಕೆ ಮುಂಚೆ. ಅವಾಗ ಅಷ್ಟು ಅಮೌಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಆಯಿತು, ಈಗ ನಾವು ದುಡ್ಡು ಪೇ ಮಾಡಿದ್ವಿ, ಪೇ ಮಾಡಿ 100% ಪೇ ಮಾಡಿದ್ಮೇಲೆ ಇವತ್ತು ಕಾಲ್ ದ ಟೆಂಡರ್ ಅಂಡ್ ನಾಟ್ ಸ್ಟಾರ್ಟ್ ದ ವರ್ಕ್. ಅವರೇ ಮಾಡಿ ಫಸ್ಟ್ ಕಾಲ್ ಮಾಡಿ ಅವ್ರು ಯಾರೋ ಬರಲಿಲ್ಲ, ಅದಕ್ಕೆ ಟೆಂಡರ್ ಕೊಟ್ಟು ಎಲ್ಲ ಕೊಡ್ತಾರೆ ಸರ್. ಸೆಕೆಂಡ್ ಕಾಲ್ ಒನ್ ಗೋಯಿಂಗ್. ಈಗ ಅವರಿಗೆ ಕಾಲ್ ಮಾಡಿ ನನಗೆ ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ ಅಂದರೆ ಇನ್ನೂ ವೇಗವಾಗಿ ಪ್ರೋಗ್ರೆಸ್ ಆಗಬೇಕಾಗಿತ್ತು. ಅಷ್ಟು ಮಟ್ಟದಲ್ಲಿ ವರ್ಕ್ ಎಲ್ಲ ಒಂದು ಕಡೆ ಪ್ರೋಗ್ರೆಸ್ ಆಗಿಲ್ಲ. ನಾನು ಎಲ್ಲ ಅಧಿಕಾರಿಗಳಿಗೆ ಇವತ್ತು ಸೂಚನೆ ಕೊಟ್ಟಿದ್ದೇನೆ. ನಾನು ಮತ್ತೆ 1 ತಿಂಗಳು ಬಿಟ್ಟು ಬರ್ತೇನೆ. 1 ತಿಂಗಳು ಬಿಟ್ಟು ಬರೋಷ್ಟೊತ್ತಿಗೆ ವಾಟ್ ಆರ್ ದಿ ಪ್ರೋಗ್ರೆಸ್, ವಾಟ್ ಆರ್ ದಿ ವಿಸಿಟ್, ಎಲ್ಲೆಲ್ಲಿ ನಾನು ವಿಸಿಟ್ ಮಾಡಿದ್ದೇನೆ ಈ ಎಲ್ಲ ಕಾಮಗಾರಿಗಳನ್ನು ಕೂಡ ಮತ್ತೆ ಮರುಪರಿಶೀಲನೆ ಮಾಡಿದೆ. ಅಷ್ಟೊಂದು ಪ್ರೋಗ್ರೆಸ್ಸು ಏನಾಗಿದೆ ಏನನ್ನು ನನಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಮ್ಮೆಲ್ಲ ಉನ್ನತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅದು ಆಗ್ತದೆ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ. ನಾನು ಮತ್ತೆ ಕೂಡ ಬರ್ತಾ ಇರ್ತೇನೆ. ಈಗ ನಾನು ಮತ್ತೆ 1 ತಿಂಗಳು ಬಿಟ್ಟು ಬರ್ತೇನೆ ಅಂತ ಹೇಳ್ಬಿಟ್ಟು ಅಷ್ಟೇನೇ ಇರಲ್ಲ. ಮತ್ತೆ ಒಂದು ಈ ಏನು ಕಾಮಗಾರಿಗಳು ನಮ್ಮ ಮಂಗಳೂರು ಸಿಟಿ ಒಂದು ಅತ್ಯಾಧುನಿಕ ಸಿಟಿ ಆಗಲಿಕ್ಕೆ ನಾವೇನು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ, ಈ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಆ ಕೆಲಸ ನಾವು ಖಂಡಿತ ಮಾಡ್ತೇವೆ. ಯಾಕೆ ಮೊನ್ನೆ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಸಿಟಿಗಳಲ್ಲಿ ಅನೇಕ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಇವತ್ತು ಇನ್ನೂ ಕೂಡ ನಾನು ಮಂಗಳೂರು ಸಿಟಿಗೆ ಹೆಚ್ಚು ಅನುದಾನ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು. ಈ ಬಜೆಟಲ್ಲಿ ಅದನ್ನು ನಾನು ಪ್ರೊವೈಡ್ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ನಾನು ಮಂಗಳೂರು ಜನತೆ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು